ಸುಬ್ರಹ್ಮಣ್ಯ ದೇವರ ಜಾತ್ರಾ ಮಹೋತ್ಸವವು ಡಿಸೆಂಬರ್ 4ರಿಂದ ಆರಂಭಗೊಂಡು 20ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪುಟ್ಟ ಊರು ಸುಬ್ರಹ್ಮಣ್ಯ. ಸುತ್ತ ದರ್ಪಣ ತೀರ್ಥ ನದಿ. ನಂಬಿ ಬಂದ ಭಕ್ತರಿಗೆ ಇಂಬು ನೀಡುವ ಕಾರ್ಣಿಕದ ಸನ್ನಿಧಿ ಈ ಕ್ಷೇತ್ರ. ಸುಬ್ರಹ್ಮಣ್ಯ ನಾಗಕ್ಷೇತ್ರ. ಸರ್ಪರಾಜ ವಾಸುಕಿ ಸುಬ್ರಹ್ಮಣ್ಯನೊಂದಿಗೆ ಸನ್ನಿಹಿತನಾಗಿ ಇಲ್ಲಿ ಪೂಜೆ ಪಡೆಯುತ್ತಾನೆ. ಆದ್ದರಿಂದಲೇ ನಾಗದೋಷ ಪರಿಹಾರಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಪ್ರಸಿದ್ಧಿ. ಮಕ್ಕಳಾಗದವರು, ಚರ್ಮ ರೋಗಗಳ ಸಮಸ್ಯೆ ಇರುವ ಸರ್ವ ಧರ್ಮೀಯರು ಕ್ಷೇತ್ರಕ್ಕೆ ಹರಕೆ ಹೊತ್ತು ಸಲ್ಲಿಸಿ ಕೃತಾರ್ಥರಾಗುತ್ತಾರೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ಪುರಾಣ, ಐತಿಹಾಸಿಕ ಕಾಲಗಳಿಂದಲೂ ನಾಗಾರಾಧನೆಗೆ ಪ್ರಸಿದ್ಧಿಯಾಗಿದ್ದು, ವಾಸುಕಿ ಸನ್ನಿಹಿತ ಶ್ರೀ ಸುಬ್ರಹ್ಮಣ್ಯ ದೇವರು ಭಕ್ತಾಭಿಷ್ಟ ಪ್ರದಾಯಕನಾಗಿ ಈ ಕ್ಷೇತ್ರದ ಅಧಿದೇವತೆಯಾಗಿ ನೆಲೆಸಿರುತ್ತಾನೆ. ಗುಪ್ತ ಕ್ಷೇತ್ರವೆಂಬುದಾಗಿಯೂ ಈ ಕ್ಷೇತ್ರವನ್ನ ಕರೆಯುತ್ತಾರೆ. ಮಾರ್ಗಶಿರ ಮಾಸದ ಶುದ್ಧ ಷಷ್ಠಿಯು ಅತ್ಯಂತ ಪವಿತ್ರ ದಿನ. ಈ ದಿನವನ್ನ ಚಂಪಾ ಷಷ್ಠಿ ಅಥವಾ ಕುಕ್ಕೆ ಷಷ್ಠಿಯಂತೆ ಕರೆಯುತ್ತಾರೆ. ಇದು ಸುಬ್ರಹ್ಮಣ್ಯನಿಗೆ ಅತ್ಯಂತ ಪ್ರಿಯವಾದ ದಿನ. ಈ ದಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶ್ರೀ ಸ್ವಾಮಿಯ ಸುಮುಹೂರ್ತದಲ್ಲಿ ಬ್ರಹ್ಮ ರಥೋಹರಣವಾಗ್ತಾನೆ. ಇದಕ್ಕಿಂತ ಮೊದಲು ಉಮಾಮಹೇಶ್ವರ ದೇವರು ಪಂಚಮಿ ರಥದಲ್ಲಿ, ಸುಬ್ರಹ್ಮಣ್ಯ ದೇವರು ಬ್ರಹ್ಮರಥದಲ್ಲಿ ವಿರಾಜಮಾನರಾಗ್ತಾರೆ. ಶ್ರೀದೇವರ ಬ್ರಹ್ಮ ರಥೋಹರಣವಾದ ನಂತರ ಸುವರ್ಣ ವೃಷ್ಟಿಯಾಗ್ತದೆ. ಈ ಸಂದರ್ಭದಲ್ಲಿ ಗರುಡನು ಬಂದು 3 ಪ್ರದಕ್ಷಿಣೆ ಹಾಕುತ್ತಾನೆ ಎಂಬ ನಂಬಿಕೆಯೂ ಇದೆ. ಈ ಬಾರಿಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಜಾತ್ರಾ ಮಹೋತ್ಸವವು ವೈಭವದಿಂದ ನಡೆಯಲಿದ್ದು, ಡಿಸೆಂಬರ್ 4ರಿಂದ 20ರವರೆಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ. ಡಿಸೆಂಬರ್ 4ರಂದು ಕೊಪ್ಪರಿಗೆ ಏರುವುದು, ಶೇಷ ವಾಹನಯುಕ್ತ ಬಂಡಿ ಉತ್ಸವ. ಡಿಸೆಂಬರ್ 5ರಂದು ರಾತ್ರಿ ಶೇಷ ವಾಹನಯುಕ್ತ ಬಂಡಿ ಉತ್ಸವ. ಡಿಸೆಂಬರ್ 6ರಂದು ಲಕ್ಷ ದೀಪೋತ್ಸವ. ಡಿಸೆಂಬರ್ 7ರಂದು ಶೇಷ ವಾಹನೋತ್ಸವ. ಡಿಸೆಂಬರ್ 8ರಂದು ಅಶ್ವ ವಾಹನೋತ್ಸವ. ಡಿಸೆಂಬರ್ 11ರಂದು ರಾತ್ರಿ ಹೂವಿನ ತೇರಿನ ಉತ್ಸವ. ಡಿಸೆಂಬರ್ 12ರ ರಾತ್ರಿ ಪಂಚಮಿ ರಥೋತ್ಸವ. ಡಿಸೆಂಬರ್ 13ರ ಬೆಳಿಗ್ಗೆ ಚಂಪಾ ಷಷ್ಠಿ ಮಹಾರಥೋತ್ಸವ. ಡಿಸೆಂಬರ್ 14ರಂದು ಅವಭೃತೋತ್ಸವ, ನೌಕಾ ವಿಹಾರ. ಡಿಸೆಂಬರ್ 20ರಂದು ಕೊಪ್ಪರಿಗೆ ಎಳೆಯುವ ಮೂಲಕ ಚಂಪಾ ಷಷ್ಠಿ ಮಹೋತ್ಸವ ಸಂಪನ್ನಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, V4 News 24/7 ಸುಬ್ರಹ್ಮಣ್ಯ.